ಬುದ್ಧಿಮಾಂದ್ಯ ಸಹೋದರರನ್ನ ಕಳೆದುಕೊಂಡಂತಹ ಯುವಕನೋರ್ವ ತನ್ನ ಜೀವಿತಾವಧಿಯನ್ನ ವಿಶೇಷ ಮಕ್ಕಳ ಪಾಲನೆ ಪೋಷಣೆಗಾಗಿ ಮುಡಿಪಾಗಿ ಇಟ್ಟಿದ್ದಾರೆ. ಮನೆ ಮಂದಿಯ ಜೊತೆಗೆ ಜನರ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಈ ಬುದ್ಧಿಮಾಂದ್ಯರಿಗೆ ಆಶ್ರಯವನ್ನು ನೀಡಿ ಅವರ ಪಾಲಿಗೆ ಹೊಸ ಸಂತಸ ಕೊಡುವಲ್ಲಿ ಈ ಯುವಕನ ಕೊಡುಗೆ ಅಪಾರ. ಕಳೆದ 5 ವರ್ಷಗಳಿಂದ ಬುದ್ಧಿಮಾಂದ್ಯ ಮಕ್ಕಳು ಹಾಗೂ ಹಿರಿಯರನ್ನ ಸಾಕಿ ಸಲಹುತ್ತಾ ಇರುವಂತಹ ಈ ಯುವಕನ ಅಸಾಧಾರಣ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆಯ ಮಾತು ಕೇಳಿ ಬರ್ತಾ ಇದೆ. ಎಲ್ಲವೂ ಸರಿ ಇದ್ದವರನ್ನೇ ನೋಡಿಕೊಳ್ಳಲು ಜನ ಹಿಂದು ಮುಂದು ನೋಡುವ ಈ ಕಾಲದಲ್ಲಿ ಸರಿತಪ್ಪು ಅನ್ನೋದನ್ನ ತಿಳಿಯದಾದ ಬುದ್ಧಿಮಾಂದ್ಯರನ್ನ ಸಮಾಜ ಹಾಗೂ ಸ್ವಂತ ಜನರೇ ತಾತ್ಸಾರ ಭಾವದಿಂದ ನೋಡೋದು ಸಾಮಾನ್ಯವಾಗಿದೆ. ಇದೇ ರೀತಿಯ ಮಕ್ಕಳನ್ನ ನೋಡಲು ಸಾಧ್ಯವಿಲ್ಲದೆ ವಿಶೇಷ ಮಕ್ಕಳನ್ನ ಬೀದಿಗೆ ತಳ್ಳುವ ಪ್ರಕ್ರಿಯೆಯು ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಇಂತಹ ಮಕ್ಕಳಿಗೆ ಜೀವನ ಶಿಕ್ಷಣವನ್ನ ನೀಡಿ ಸಮಾಜದ ಮುಖ್ಯವಾಣಿಗೆ ತರುವ ಪ್ರಾಮಾಣಿಕ ಪ್ರಯತ್ನವೊಂದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಯುವಕನೋರ್ವ ಕಳೆದ 5 ವರ್ಷಗಳಿಂದ ಮಾಡಿಕೊಂಡು ಬರ್ತಿದ್ದಾರೆ. ಅಣ್ಣಪ್ಪ ಎನ್ನುವ ಈ ಯುವಕ ಬುದ್ಧಿಮಾಂದ್ಯ ಮಕ್ಕಳನ್ನ ಹಾಗೂ ಹಿರಿಯರನ್ನ ಸಾಕಿ ಸಲಹುವ ಜವಾಬ್ದಾರಿಯನ್ನ ಹೊತ್ತು ದಿನದ 24 ಗಂಟೆಯೂ ಈ ವಿಶೇಷ ಮಕ್ಕಳ ಜೊತೆಯಲ್ಲೇ ಕಳೀತಾ ಇರ್ತಾರೆ. ಮನೆ ಮಂದಿಗೆ ಹಾಗೂ ಸಮಾಜಕ್ಕೆ ಕೆಲವು ಸಂದರ್ಭಗಳಲ್ಲಿ ಅಪಾಯಕಾರಿಯಾಗಿ ಕಾಡುವ ಈ ಮಕ್ಕಳನ್ನ ಇದೇ ಆಶ್ರಮಕ್ಕೆ ತರಲಾಗ್ತಾ ಇದ್ದು, ಅಣ್ಣಪ್ಪ ಇಂಥ ಮಕ್ಕಳ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವ ಮೂಲಕ ಈ ಮಕ್ಕಳು ನೆಮ್ಮದಿಯ ಬದುಕುವಂತೆ ನೋಡಿಕೊಳ್ತಿದ್ದಾರೆ. ಸದ್ಯಕ್ಕೆ 14 ವಿಶೇಷ ಮಕ್ಕಳನ್ನ ನೋಡಿಕೊಳ್ತಾ ಇರುವ ಅಣ್ಣಪ್ಪರ ಸೇವೆಗೆ ಪತ್ನಿಯು ನೆರವಾಗ್ತಿದ್ದಾರೆ. ಹುಟ್ಟಿನಿಂದಲೇ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿರುವ ಮಕ್ಕಳು ಅಣ್ಣಪ್ಪ ಬಳಿ ಸೇರಿದ ಬಳಿಕ ತಮ್ಮ ನಡವಳಿಕೆಯಲ್ಲಿ ಹೆಚ್ಚಿನ ಬದಲಾವಣೆಯನ್ನ ಕಂಡುಕೊಳ್ತಿದ್ದಾರೆ. ಪ್ರತಿದಿನವೂ ಮಕ್ಕಳಿಗೆ ದೈನಂದಿನ ಚಟುವಟಿಕೆಗಳನ್ನ ತಾವೇ ಮಾಡಿಕೊಳ್ಳುವ ತರಬೇತಿಯನ್ನ ನೀಡಲಾಗ್ತಿದ್ದು, ಬಳಿಕ ಮಕ್ಕಳಿಗೆ ಯೋಗ ಹಾಗೂ ವ್ಯಾಯಾಮವನ್ನ ಹೇಳಿಕೊಡು. ಮಕ್ಕಳು ಎಲ್ಲಾ ಮಕ್ಕಳಂತೆ ಶಿಕ್ಷಣ ಪಡೆಯಬೇಕು ಅನ್ನೋ ಕಾರಣಕ್ಕೆ ಇರುವ ವ್ಯವಸ್ಥೆಯಲ್ಲಿಯೇ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನ ಇಲ್ಲಿ ನೀಡಲಾಗ್ತಿದೆ. ಪುತ್ತೂರಿನ ಬಲಮುರಿ ಗಣಪತಿ ದೇವಸ್ಥಾನದ ಬಳಿ ಬಾಡಿಗೆ ಮನೆಯೊಂದರಲ್ಲಿ ಈ ಮಕ್ಕಳನ್ನ ಸಲಹುತ್ತಾ ಇದ್ದ ಅಣ್ಣಪ್ಪರ ಸೇವೆಯನ್ನ ಪರಿಗಣಿಸಿ ಪುತ್ತೂರು ಶಾಸಕರು ಬೀರಮಲೆ ಗುಡ್ಡದಲ್ಲಿ ಮಕ್ಕಳನ್ನ ಸಾಕಲು ಬೇಕಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಹಿಂದೆ ದೂರದರ್ಶನ ಕೇಂದ್ರವಾಗಿದ್ದ ಕಟ್ಟಡದಲ್ಲಿ ಆಶ್ರಮಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಕಲ್ಪಿಸಿದ್ದು, ಸಂಘ ಸಂಸ್ಥೆಗಳು ಅಣ್ಣಪ್ಪರ ಈ ಕೈಂಕರ್ಯದಲ್ಲಿ ತಮ್ಮ ಕೈ ಜೋಡಿಸಿವೆ. ಈಗ ಪ್ರಸ್ತುತ ಒಂದು 14 ಜನ ಇದ್ದಾರೆ, ದೇವರ ಮಕ್ಕಳು ಇಲ್ಲಿ ನಮ್ಮಲ್ಲಿದ್ದಾರೆ. ಬೆಳಿಗ್ಗೆ ಒಂದು 6 ಗಂಟೆ ಎಬ್ಬಿಸಿ ಅವರ ನಿತ್ಯ ಕರ್ಮಗಳನ್ನು ಮಾಡಿಸಿ ಎಲ್ಲ ಒಂದು 10 ಗಂಟೆ ಒಳಗೆ ಮಾಡಿ ಮುಗಿಸ್ತೇವೆ. ನಂತರ ಸೂರ್ಯ ನಮಸ್ಕಾರ ಹಾಗೆ ಯೋಗವನ್ನು 11 ಗಂಟೆ ಒಳಗೆ ಮಾಡಿಸಿ, ಅನಂತರ ಆಗುವವರೆ ಸ್ಟಿಚಿಂಗ್ಸ್, ಗ್ರೀಟಿಂಗ್ಸ್ ಮಾಡೋದು, ಹೂ ತಯಾರಿಕೆ, ಕಂಪ್ಯೂಟರ್, ಹೀಗೆ ಬೇರೆ ಅಕ್ಷರಾಭ್ಯಾಸಗಳು ಅವರ ಆಯ್ಕೆ ಮಟ್ಟಕ್ಕೆ ಅನುಗುಣವಾಗಿ ನಾವು ಅವರಲ್ಲಿರುವ ಕೌಶಲ್ಯಗಳನ್ನು ಬೆಳೆಸುವ ಒಂದು ನಿಟ್ಟಿನಲ್ಲಿ ಒಂದು ಬರುವಾಗ ಅವರಿಗೆ ಊಟ ಮಾಡಲಿಕ್ಕೆ ಕೂಡ ಗೊತ್ತಿರೋದಿಲ್ಲ, ಅವರ ಯಾವುದೇ ಕೆಲಸ ಕಾರ್ಯಗಳು ಗೊತ್ತಿರೋದಿಲ್ಲ. ಅದರ ನಂತರ ಎಲ್ಲವನ್ನು ಕೂಡ ನಾವು ಟ್ರೈನಿಂಗ್ ಮುಖಾಂತರವೇ ಕೊಟ್ಟು ಅವರ ಕಾಲುಗಳ ಮೇಲೆ ಅವರು ನಿಲ್ಲುವ ಹಾಗೆ ಮಾಡುವಂಥ ಪ್ರಮುಖ ಸಮಾಜ ಮುಖ್ಯವಾಹಿನಿಗೆ ತರುವಂಥದ್ದೇ ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ. ಬೇರುಮಲೆ ಬೆಟ್ಟದಲ್ಲಿ ಕಳೆದ 4 ತಿಂಗಳಿನಿಂದ ಈ ಆಶ್ರಮವನ್ನು ನಡೆಸಲಾಗ್ತಾ ಇದ್ದು, ದಾನಿಗಳು ಎಲ್ಲಾ ರೀತಿಯ ಸಹಾಯಗಳನ್ನ ಮಾಡ್ತಿದ್ದಾರೆ. ತಮ್ಮ 2 ಮುದ್ದು ಮಕ್ಕಳ ಜೊತೆಗೆ ವಿಶೇಷ ಮಕ್ಕಳನ್ನೂ ಮಕ್ಕಳಂತೆ ಸಾಕ್ತಾ ಇರುವ ಅಣ್ಣಪ್ಪ ದಂಪತಿಗಳು ರಾತ್ರಿ ಹಗಲು ಎನ್ನದೇ ಮಕ್ಕಳಿಗಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ. ವಿಶೇಷ ಮಕ್ಕಳ ಲಾಲನೆ ಪಾಲನೆಗೆ ವಿಶೇಷ ಕಾಳಜಿಯೂ ಅಗತ್ಯವಿದ್ದು, ಈಗಿರುವ ಕಟ್ಟಡದ ಸುತ್ತ ಸರಿಯಾದ ತಡೆಬೇಲಿ ಇಲ್ಲದ ಕಾರಣ ಮಕ್ಕಳು ರಸ್ತೆ ಪಕ್ಕ ಹೋಗ್ತಾ ಇದ್ದು, ಉತ್ತಮ ತಡೆಬೇಲಿಯ ವ್ಯವಸ್ಥೆಗಾಗಿ ದಂಪತಿಗಳು ದಾನಿಗಳ ಸಹಕಾರವನ್ನ ಕೊಡ್ತಿದ್ದಾರೆ. ಮಕ್ಕಳ ಆರೋಗ್ಯದಲ್ಲಿ ಯಾವ ಸಂದರ್ಭದಲ್ಲೂ ಏರುಪೇರಾಗುವ ಸಾಧ್ಯತೆ ಇದ್ದು, ಈ ಸಂದರ್ಭದಲ್ಲಿ ಮಕ್ಕಳನ್ನ ಆಸ್ಪತ್ರೆಗೆ ಸಾಗಿಸಲು ಒಂದು ವಾಹನದ ಅನಿವಾರ್ಯತೆಯಲ್ಲೂ ಆಶ್ರಮವಿದೆ. ಅಲ್ಲದೆ ಸ್ವಂತ ಕಟ್ಟಡ ಹೊಂದಿದ್ದಲ್ಲಿ ವಿಶೇಷ ಮಕ್ಕಳಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಬಹುದಿತ್ತು ಎನ್ನುವ ಅಭಿಲಾಷೆಯನ್ನ ಈ ದಂಪತಿಗಳು ಹೊಂದಿದ್ದಾರೆ. ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ನೋಡ್ಕೊಳ್ತಿದ್ದೇವೆ. ಹಾಗೆ ನಮಗೆ 2 ಪುಟ್ಟ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ. ಇಲ್ಲಿ 14 ಮಕ್ಕಳಿದ್ದಾರೆ. ಅವ್ರ ಜೊತೆ ಒಂದು 2 ಮಕ್ಕಳನ್ನ ನಾವು ನೋಡ್ಕೊಳ್ತಾ ಇದ್ದೇವೆ. ಮತ್ತು ಊರಿನವ್ರದ್ದು ಮತ್ತು ಕ್ಲಬ್ ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಿಂದ ಇದು ಬೆಳವಣಿಗೆ ಆಗ್ತಾ ಉಂಟು. ಹಾಗೆ ಮಾಧ್ಯಮದವರೆಲ್ಲ ಹೇಳಿಕೊಳ್ಳೋಣ, ಬೇರೆ ಊರಿನವರಿಗೆಲ್ಲ ಗೊತ್ತಾಗ್ತಾ ಇದೆ ಇಂಥ ಒಂದು ಸಂಸ್ಥೆ ಇಲ್ಲಿ ಇದೆ, ಬೆಳವಣಿಗೆ ಆಗ್ತಾ ಉಂಟು ಅಂತ ಹೇಳಿ. ಮುಖ್ಯವಾಗಿ ನಮ್ಮದೇ ಒಂದು ಸ್ವಂತ ಬಿಲ್ಡಿಂಗ್ ಆಗಬೇಕು ಈ ಶಾಲೆಗೆ. ಈ ಮಕ್ಕಳ ಬೆಳವಣಿಗೆ ಬೇಕಾದರೆ ಒಂದು ಸ್ವಂತ ಬಿಲ್ಡಿಂಗ್ ಬೇಕು.
ಹಾಗೆ ಮತ್ತು ಇವರಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಒಂದು ಸ್ವಂತ ವಾಹನದ ಒಂದು ವ್ಯವಸ್ಥೆ ಬೇಕಿತ್ತು. ಅಂದರೆ ಈಗ ಇರೋದು ಮಾರ್ಗದ ಸೈಡಲ್ಲಿ ಮಾರ್ಗದಿದ್ದೆ, ಮಕ್ಕಳ ಹಿಂದೆ ಹೋಗ್ತಾರೆ. ಈಗ ಪ್ರಾಣಿ ನೋಡಿದಾಗ ಅಥವಾ ವೆಹಿಕಲ್ ಯಾವ್ದಾದ್ರು ಬಂದಾಗ ಅದರ ಹಿಂದೆ ಹೋಗ್ತಾರೆ ಮಕ್ಕಳು. ಹಾಗೆ ಒಂದು ಸ್ವಂತ ಬೇಲಿ ಆಗಿದ್ದರೆ ನಮಗೊಂದು ಸ್ವಲ್ಪ ಸೇಫ್ಟಿ ಅಂತ ಹೇಳ್ಬೋದು. ಎಲ್ಲವೂ ಸರಿ ಇರುವ ಮಕ್ಕಳನ್ನೇ ಸರಿಯಾಗಿ ನೋಡಿಕೊಳ್ಳಲಾಗದ ಪೋಷಕರಿಂದ ಈ ಕಾಲದಲ್ಲಿ ಈ ವಿಶೇಷ ಮಕ್ಕಳನ್ನ ತಮ್ಮ ಮಕ್ಕಳಂತೆ ನೋಡಿಕೊಳ್ತಾ ಇರುವ ಅಣ್ಣಪ್ಪ ದಂಪತಿಗಳ ಕಾರ್ಯ ಶ್ಲಾಘನೀಯವಾಗಿದೆ. ಸರ್ಕಾರ ಇಂಥ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನ ಕಲ್ಪಿಸುವತ್ತ ಚಿತ್ತ ಹರಿಸಬೇಕಾಗಿದೆ. ನಮ್ಮ ಕುಡ್ಲ ನ್ಯೂಸ್ ಪುತ್ತೂರು.